ಉರ್ವಾ ರಿಜಿಸ್ಟ್ರಾರ್ ವತಿಯಿಂದ ಕುಡ್ಲ ಪ್ರೀಮಿಯರ್ ಲೀಗ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಮಂಗಳೂರಿನ ಉರ್ವಾ ಮೈದಾನದಲ್ಲಿ ಅದ್ಧೂರಿಯಾಗಿ ಚಾಲನೆ ದೊರಕಿತು. 5 ದಿನಗಳ ಕಾಲ ನಡೆಯಲಿರುವ ಕ್ರಿಕೆಟ್ ಪಂದ್ಯಾಟದಲ್ಲಿ ಜಿಲ್ಲೆಯ 12 ಅತ್ಯುತ್ತಮ ತಂಡಗಳು ಪಾಲ್ಗೊಂಡಿವೆ. ಕ್ರಿಕೆಟ್ ಪ್ರೇಮಿಗಳಿಗೆ 5 ದಿನಗಳ ಕಾಲ ಹಬ್ಬದ ವಾತಾವರಣ. ಹೌದು, ಮಂಗಳೂರಿನ ಉರ್ವಾ ಮೈದಾನದಲ್ಲಿ ಫ್ರೆಂಡ್ಸ್ ಉರ್ವಾ ರಿಜಿಸ್ಟರ್ ವತಿಯಿಂದ ಕುಡ್ಲಾ ಪ್ರೀಮಿಯರ್ ಲೀಗ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸಿದ್ದು, ಕುಡ್ಲಾ ಪ್ರೀಮಿಯರ್ ಲೀಗ್ನ ಸ್ಥಾಪಕಾಧ್ಯಕ್ಷರಾದ ತಿಲಕ್ ಅವರ ನೇತೃತ್ವದಲ್ಲಿ ಕೆಪಿಎಲ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಿದೆ. ಈ ಬಾರಿ 4ನೇ ವರ್ಷದ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 12 ಅತ್ಯುತ್ತಮ ತಂಡಗಳು ಭಾಗವಹಿಸಿದೆ. ಇನ್ನು ಪಂದ್ಯಾಕೂಟಕ್ಕೆ ಗಣ್ಯರು ಚಾಲನೆಯನ್ನ ನೀಡಿದ್ರು. ಈ ವೇಳೆ ಸ್ಥಳೀಯ ಪಾಲಿಕೆ ಸದಸ್ಯ ರಾಧಾಕೃಷ್ಣ ಅವರು ಶುಭ ಹಾರೈಸಿದ್ರು. ಒಂದು ಪ್ರದೇಶದಲ್ಲಿ ಕ್ರಿಕೆಟ್ನ ಹಬ್ಬದ ವಾತಾವರಣವನ್ನು ಪ್ರತಿ ವರ್ಷದಂತೆ ಈ ವರ್ಷ ಆಯೋಜಿಸಿದ್ದಾರೆ. ಈ ಕ್ರಿಕೆಟ್ ಅಂತ ಹೇಳಿದ್ರೆ ಮೊನ್ನೆ ಒಂದು ಹೋಗಿದೆ APL ಅಂತೇಳಿ, ಅಂದರೆ ಬಹಳ ಸಣ್ಣ ಜಾಗದಲ್ಲಿ ಇವತ್ತು ಕ್ರೀಡಾಭಿಮಾನಿಗಳು ಅದಕ್ಕೆ ಸೆಟ್ ಆಗಿದ್ದಾರೆ. ಯಾವ ರೀತಿಯಲ್ಲೂ ಆಡಬೇಕು, ಆಡುವಂಥ ಮನೋಭಾವವನ್ನು ಬೆಳೆಸಿಕೊಂಡಿದ್ದಾರೆ, ಉಳಿಸಿಕೊಂಡಿದ್ದಾರೆ. ಈ ಕ್ರೀಡೆಯನ್ನು ಒಂದು ಉತ್ಸವವನ್ನು ಜೀವನೋತ್ಸವವಾಗಿ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಉದ್ಯಮಿಗಳಾದ ಮನು ಕುಮಾರ್, ಶಿವಶಂಕರ್ ಶೆಣೈ, ರಂಜನ್, ಅನ್ವರ್ ಬಜಾಲ್, ಬಿಜೆಪಿ ಮುಖಂಡರಾದ ಪಮ್ಮಿ ಕೊಡಿಯಾಲ್ಬಾಯ್, ಕಾಂಗ್ರೆಸ್ ಮುಖಂಡರಾದ ವಿಶ್ವಾಸ್ ದಾಸ್, ಕುಡ್ಲಾ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ರೋಹನ್ ಮೊಂತೇರೋ, ಉಪಾಧ್ಯಕ್ಷ ಆಲ್ವಿನ್ ರಿಚಾರ್ಡ್, ಸಲಹೆಗಾರ ಚೇತನ್ ಬರ್ಕೆ, ಕಾರ್ಯದರ್ಶಿ ಗೌತಮ್ ಕೋಡಿಕಲ್, ಜಂಟಿ ಕಾರ್ಯದರ್ಶಿ ಗಣೇಶ್ ಚಿಲಿಂಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 5 ದಿನಗಳ ಕಾಲ ನಡೆಯುವ ಪಂದ್ಯಾಟದಲ್ಲಿ ಜಿಲ್ಲೆಯ 12 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಹುಮಾನವಾಗಿ 1,51,000, ದ್ವಿತೀಯ ಬಹುಮಾನವಾಗಿ 1,01,000 ರೂಪಾಯಿಗಳನ್ನು ಪಡೆಯಬಹುದಾಗಿದೆ. ಮಾತ್ರವಲ್ಲದೆ ಸರಣಿ ಶ್ರೇಷ್ಠ ಪ್ರಶಸ್ತಿ, ಉತ್ತಮ ದಾಂಡಿಗ, ಉತ್ತಮ ಆಟಗಾರ, ಅತ್ಯುತ್ತಮ ಆಟಗಾರ, ಅತ್ಯುತ್ತಮ ಬೌಲರ್ಗಳಿಗೆ ವಿಶೇಷ ಪ್ರಶಸ್ತಿಯೂ ಕೂಡ ಇದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.